ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗ್. ನಿಮ್ಮೆಲ್ಲರಿಗೂ ಇವತ್ತು ವಿಡಿಯೋ ಟೈಟಲ್ ನೋಡಿಬಿಟ್ಟೆ ಗೊತ್ತಾಗಿರ್ಬೋದು ಸುಪ್ರೀತ್ ಅವರು ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ. ಎಸ್, ಹೌದು ಫ್ರೆಂಡ್ಸ್, ನಾನಿವತ್ತು ಬೇಬಿ ಡೈಪರ್ ಬಗ್ಗೆ ಹಲವಾರು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿದೆ. ಡೈಪರ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ಬೇಕು ಮತ್ತು ಯಾವ ಬ್ರ್ಯಾಂಡು ಒಳ್ಳೆಯದು ಅಂತ. ನ್ಯೂ ಬೋರ್ನ್ ಬೇಬಿ ಮಮ್ಮೀಸ್ಗೆ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ಡೈಪರಿಂದ ಹಿಡಿದು ಮಗುವಿನ ಎಲ್ಲ ಪ್ರಾಡಕ್ಟ್ಗಳವರೆಗೂ ಯಾವ ಬ್ರ್ಯಾಂಡ್ ಯೂಸ್ ಮಾಡಬೇಕು, ಹೇಗೆಲ್ಲ ಯೂಸ್ ಮಾಡಬೇಕು ಅಂತ. ಮಾರ್ಕೆಟಲ್ಲಿ ನಮಗೆ ಹಲವಾರು ಬ್ರ್ಯಾಂಡ್ದು ಪ್ರಾಡಕ್ಟ್ಗಳು ಅವೈಲೇಬಲ್ ಇದೆ. ಬಟ್ ನಮಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದಂತ ಒಂಚೂರು ಗೊತ್ತಿರೋದಿಲ್ಲ. ಯೂಸ್ ಮಾಡ್ತಾನೆ ಆದರೆ ಎಕ್ಸ್ಪೀರಿಯನ್ಸ್ ಆಗಬೇಕಷ್ಟೇ. ಮೊದಲನೇ ಕ್ವಶನ್ ಏನಂತ ಹೇಳಿದ್ರೆ, ನ್ಯೂ ಬೋರ್ನ್ ಬೇಬೀಸ್ಗೆ ನಾವು ಯಾವಾಗಿಂದ ಡೈಪರ್ ಹಾಕಬೇಕಂತ. ಆನಂತರ ಮಕ್ಕಳಿಗೆ ನಾವು ಇಡೀ ದಿನ ಡೈಪರ್ ಹಾಕ್ತಾ ಇರ್ಬೋದಾ ಅಂತ. ಇನ್ನೊಂದು, ಯಾವ ಬ್ರ್ಯಾಂಡ್ದು ಡೈಪರ್ ಒಳ್ಳೆಯದು ಅಂತ. ಮಾರ್ಕೆಟಲ್ಲಿ ತುಂಬ ಪ್ರಾಡಕ್ಟ್ಗಳು ಅವೈಲೇಬಲ್ ಇದೆ, ಅದರಲ್ಲಿ ಯಾವುದು ಬೆಟರ್ ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನ್ಯೂ ಬೋರ್ನ್ ಬೇಬೀಸ್ಗೆ ಡೈಪರ್ ಬೇಕಾ ಅಂತ ಕೇಳಿದ್ರೆ, ಆಗ್ತಾನೆ ಹುಟ್ಟಿದ ಮಕ್ಕಳಿಗೆ ಡೈಪರ್ ಹಾಕ್ಬೋದಾ ಅಂತ ಕೇಳಿದ್ರೆ, ನನ್ನ ಒಂದು ಒಪಿನಿಯನ್ ಪ್ರಕಾರ ನ್ಯೂ ಬೋರ್ನ್ ಬೇಬಿಗೆ ಡೈಪರ್ ಬಿಡ್ವಿ ಬೇಡ ಅಂತ ನಾನು ಹೇಳ್ತೀನಿ. ಯಾಕಂತ ಹೇಳಿದ್ರೆ, ನ್ಯೂ ಬೋರ್ನ್ ಬೇಬಿ ಸ್ಕಿನ್ ತುಂಬಾ ಸಾಫ್ಟ್ ಆಗಿರುತ್ತೆ, ತುಂಬಾ ಸೆನ್ಸಿಟಿವ್. ಆದಷ್ಟು ಗಾಳಿ ಆಡೋಕ್ಕೆ ಬಿಡಬೇಕು. ಆ ನಂತರ ಡೈಪರ್ ಹಾಕಿದ್ರೆ ಮಕ್ಕಳಿಗೆ ಡೈಪರ್ ಒಳಗಡೆ ಗಾಳಿ ಆಡೋದಿಲ್ಲ, ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ. ರ್ಯಾಷಸ್ ಆದರೂ ಅಂತೂ ಆ ಪುಟಾಣಿ ಮಕ್ಕಳಿಗೆ ತಡ್ಕೊಳ್ಳೋಂಥ ಶಕ್ತಿ ಇರೋದಿಲ್ಲ. ಅದಕ್ಕೋಸ್ಕರ ಡೈಪರ್ನ ನ್ಯೂ ಬಾರ್ನ್ಸ್ಗೆ ಅವಾಯ್ಡ್ ಮಾಡಿ ಅಂತ ನಾನು ಹೇಳ್ತೀನಿ. ನೀವು ಏನು ಮಾಡಿ ಅಂತ ಹೇಳಿದ್ರೆ, ಕಾಟನ್ ಬಟ್ಟೆ ಇರುತ್ತಲ್ಲ, ಪ್ಯೂರ್ ಕಾಟನ್ ಸಾಫ್ಟ್ ಆಗಿರೋ ಒಂದು ಬಟ್ಟೆ ತೊಗೊಳ್ಳಿ. ಆ ಕಾಟನ್ ಬಟ್ಟೆನ ಮಡಚಿಬಿಟ್ಟು ಇಷ್ಟು ದಪ್ಪ ಮಾಡಿಬಿಟ್ಟು ಹಾಗೆ ಇಟ್ಬಿಡಿ. ಬಟ್ಟೆ ಯೂಸ್ ಮಾಡಿ, ಡೈಪರ್ ಬೇಡ ಅಂತ ನಾನು ಹೇಳ್ತೀನಿ. ಇನ್ನು ಯಾವಾಗ ಡೈಪರ್ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಒಂದು 2-3 ತಿಂಗಳಾದರೂ 3 ತಿಂಗಳು ಆಗಲಿ ಮಕ್ಕಳಿಗೆ, ಆ ನಂತರ ಡೈಪರ್ನ ಯೂಸ್ ಮಾಡಿ. ಅದು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ದಿನಂಪ್ರತಿ ಹಾಕ್ತಾ ಇರಬೇಡಿ, ಅದು ಒಳ್ಳೆಯದಲ್ಲ ಮಕ್ಕಳಿಗೆ. ಗಾಳಿ ಆಡಲಿಕ್ಕೆ ಬಿಟ್ಬಿಡಿ. ಎಷ್ಟು ಗಾಳಿ ತಾಗ್ತದೆ ಅಷ್ಟು ಒಳ್ಳೆಯದು. ನೈಟ್ ಒಂದು ಹೊತ್ತು ಮಾತ್ರ ನೀವು ಡೈಪರ್ ಹಾಕ್ಬೋದು, ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅಂತ. ನೈಟ್ ಒಂದು ಹೊತ್ತು ಹಾಕಿ, ಆ ನಂತರ ಒಂದು ಹಾಕಿದ್ಮೇಲೆ ಇನ್ನೊಂದು ಕಂಟಿನ್ಯೂಸ್ ಆಗಿ ಹಾಕ್ತಾ ಇರಬೇಡಿ. ಕೆಲವರು ಏನು ಮಾಡ್ತಾರೆ, ಡೈಪರ್ ಹಾಕ್ತಾರೆ, ಫುಲ್ ಆಯ್ತಂತ ತೆಗಿತಾರೆ ಮತ್ತೆ ಹಾಕ್ತಾರೆ. ಆ ಥರ ಹಾಕೋಕ್ಕೆ ಹೋಗಬೇಡಿ, ರ್ಯಾಷಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಆ ನಂತರ ಒಮ್ಮೆ ಡೈಪರ್ ಹಾಕಿದ ನಂತರ ನೀವು ಕ್ಲೀನಾಗಿ ತೊಳೀರಿ. ಮಕ್ಕಳಿಗೆ ತೊಳೆದು ಆ ನಂತರ ಗಾಳಿ ಆಡೋಕ್ಕೆ ಬಿಡಿ. ತುಂಬ ಸ್ಕಿನ್ನೆಲ್ಲ ಡ್ರೈ ಆದಮೇಲೆ ಮತ್ತೊಂದು ಡೈಪರ್ ಬೇಕಾದರೆ ಹಾಕ್ಬೋದು. ಹಾಕಿದ್ಮೇಲೆ ನೀವು ಹಾಕೋಕ್ಕೆ ಹೋಗಬೇಡಿ. ಆನಂತರ ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಡೈಪರ್ ರಿಮೂವ್ ಮಾಡಿದ ತಕ್ಷಣ ವಾಶ್ ಮಾಡಿಬಿಟ್ಟು ಅದಕ್ಕೆ ಕ್ರೀಮ್ ಹಾಕಿ ಅದ್ರ ಮೇಲೆ ಪೌಡರ್ ಹಾಕಿ ಮತ್ತೆ ಡೈಪರ್ ಹಾಕಿಬಿಡ್ತಾರೆ. ಇದೊಂದು ತುಂಬ ಡೇಂಜರಸ್. ತುಂಬ ಅಂದರೆ ಆ ಪ್ಲೇಸ್ ತುಂಬಾ ರೆಡ್ಗಾಗಿ ರ್ಯಾಷಸ್ ಆಗಿ ಆ ಮಕ್ಕಳು ತುಂಬಾ ನೋವು ತಿಂತಾರೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಇನ್ನು ಕೆಲವರು, ಇಲ್ಲಪ್ಪ ಡೈಪರ್ ಹಾಕ್ತಾನೆ ಇರಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ, ತುಂಬ ಬಟ್ಟೆ ಆಗುತ್ತೆ ಒಗೆಯೋಕ್ಕೆ, ಆ ಥರ ಎಲ್ಲ ನೀವು ಅಂದ್ಕೊಂಡ್ರೆ, ಮಾರ್ಕೆಟಲ್ಲಿ ಕ್ಲೋತ್ ಡೈಪರ್ ಅಂತಲೂ ಅವೈಲೇಬಲ್ ಇದೆ. ಫ್ಲಿಪ್ಕಾರ್ಟ್, ಅಮೆಝಾನ್ ಇಂಥ ಸೈಟ್ಗಳಲ್ಲಿ ಅವೈಲೇಬಲ್ ಇದೆ. ನೀವು ಕ್ಲೋತ್ ಡೈಪರ್ ಅಂತ ಸರ್ಚ್ ಮಾಡಿದ ತಕ್ಷಣವೇ ಬಂದುಬಿಡುತ್ತೆ. ವಾಶ್ ಮಾಡಿಬಿಟ್ಟು ನೀವು ಮತ್ತೆ ರೀಯೂಸ್ ಮಾಡ್ಕೋಬೋದು. ನೀವು ಆ ಥರ ಕಷ್ಟ ಆಗುತ್ತೆ ಅಂತ ಹೇಳೋದಾದರೆ ನೀವು ಕ್ಲಾತ್ ಡೈಪರನ್ನು ಕೂಡ ಯೂಸ್ ಮಾಡ್ಕೋಬೋದು. ಇಂಥ ಡೈಪರನ್ನು, ಯೂಸ್ ಆ್ಯಂಡ್ ಥ್ರೋ ಡೈಪರನ್ನು ನೀವು ನೈಟ್ ಒಂದು ಹೊತ್ತು ಹಾಕೋದ್ರಿಂದ ಅಷ್ಟು ಏನು ಪ್ರಾಬ್ಲಮ್ ಆಗಲ್ಲ. ನಾವು ಅಷ್ಟೇ ಕೇರ್ ತೊಗೊಂಡ್ರೆ ಮತ್ತು ನೈಟ್ ಒಂದು ಹೊತ್ತು ಹಾಕಿದರೆ ಏನು ಪ್ರಾಬ್ಲಮ್ ಆಗಲ್ಲ. ಕೆಲವರು ಹೇಳ್ತಾರೆ, ಇಲ್ಲ ಮೇಡಮ್ ನೈಟ್ ಒಂದು ಹೊತ್ತು ಹಾಕಿದ್ರೂ ಕೂಡ ರ್ಯಾಷಸ್ ಆಗುತ್ತೆ ಅಂತ. ಇದು ಹೇಳೋದಾದರೆ ನನಗೂ ಕೂಡ ಇದು ಎಕ್ಸ್ಪೀರಿಯನ್ಸ್ ಆಗಿದೆ. ಕೆಲವೊಂದು ಬ್ರ್ಯಾಂಡ್ ಡೈಪರ್ ಮಕ್ಕಳಿಗೆ ಆಗಲ್ಲ, ಸ್ಕಿನ್ ರ್ಯಾಷಸ್ ಆಗುತ್ತೆ. ನನಗೆ ಇದು ಒಂದು ಸಲ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಶ್ರೇಯನ್ಗೆ ಒಂದು ಬ್ರ್ಯಾಂಡದ್ದು ಡೈಪರ್ ಯೂಸ್ ಮಾಡ್ತಾಯಿದ್ದೆ, ಅದು ಅವನಿಗೆ ಆಗಲಿಲ್ಲ. ನಾನು ಅಷ್ಟು ಕೇರ್ ಮಾಡ್ತಾಯಿದ್ದೆ. ಅವನು ಚಿಕ್ಕ ಮಗು ಆಗಿಂತ ಹಿಡಿದು ನಾನು ಅವನಿಗೆ ಡೈಪರ್ ಹಾಕ್ತಾ ಇರಲಿಲ್ಲ. ನೈಟ್ ಒಂದು ಹೊತ್ತು ಮಾತ್ರ ಹಾಕ್ತಾಯಿದ್ದೆ. ಅದು ಕೂಡ ಎಲ್ಲ ಸ್ಕಿನ್ ಡ್ರೈ ಆದ ನಂತರ ನೈಟ್ ಒಂದು ಹೊತ್ತು ಮಾತ್ರ ಹಾಕ್ತಾಯಿದ್ದೆ. ಆದರೆ ಆ ಬ್ರ್ಯಾಂಡಿದ್ದು ಅವನಿಗೆ ಡೈಪರ್ ಆಗಲಿಲ್ಲ. ಯಾವ ಬ್ರ್ಯಾಂಡ್ ಅಂತ ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ.
ನಮಗೆ ಆ ಡೈಪರ್ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನ ಅಲ್ಲೇ ಸ್ಟಾಪ್ ಮಾಡಿಬಿಟ್ಟು ಬೇರೆ ಪ್ರಾಡಕ್ಟ್ನ ಬೈ ಮಾಡಿದ್ರೆ ಆಯಿತು ಅಷ್ಟೇ. ಆನಂತರ ನಾನೊಂದು ಬ್ರ್ಯಾಂಡ್ ಅವನಿಗೆ ತೊಗೊಂಡೆ ಡೈಪರ್. ಇದನ್ನು ಮಾತ್ರ ನಾನು ಅವನಿಗೆ ಕಂಟಿನ್ಯೂ 1 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿದೆ ಡೈಪರ್, ತುಂಬ ಒಂದು ಒಳ್ಳೆ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಶ್ರೇಯಾನ್ ತುಂಬ ಖುಷಿ ಪಡ್ತಾನೆ, ತುಂಬ ಎಂಜಾಯ್ ಮಾಡ್ತಾನೆ, ಚೆನ್ನಾಗಿ ನಿದ್ದೆ ಕೂಡ ಮಾಡ್ತೀನಿ. ನೈಟ್ ಒಂದು ಹೊತ್ತು ಹಾಕ್ತೀನಿ, ಅವನಿಗೆ ಅದೇ ಹಿಡಿಸ್ಬಿಟ್ಟಿದೆ. ನಾನಿವಾಗ ಅವನಿಗೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಶ್ರೇಯಾನ್ ಹುಟ್ಟಿದ ಟೈಮಲ್ಲಿ ನನಗೂ ಅಷ್ಟೇ ತುಂಬಾ ಕನ್ಫ್ಯೂಷನ್ಸ್ ಇತ್ತು. ಯಾವ ಡೈಪರ್ ಹಾಕೋದು, ಯಾವ ರೀತಿ ಹಾಕೋದು, ಯಾವ ಪ್ರಾಡಕ್ಟ್ ಬೈ ಮಾಡಬೇಕು ಮಕ್ಕಳದು ಅಂತ ತುಂಬಾ ಕನ್ಫ್ಯೂಷನ್ಸ್ ಇತ್ತು. ಆನಂತರ ನನಗೆ ಯೂಸ್ ಮಾಡ್ತಾನೆ ನನಗೆ ಒಂದೊಂದು ಅನುಭವ ಆಯಿತು ಅಷ್ಟೇ. ಇನ್ನು ನಿಮಗೆ ಈ ಥರ ಒಂದು ಕನ್ಫ್ಯೂಷನ್ಸ್ ಬೇಡ ಅಂತ ನಾನು ಈ ಒಂದು ವಿಡಿಯೋನ ಇವತ್ತು ನಿಮಗೋಸ್ಕರ ಮಾಡ್ತಾಯಿದ್ದೀನಿ. ಇವತ್ತು ನಾನು ಯಾವ ಡೈಪರ್ ಬಗ್ಗೆ ನಿಮಗೆ ಹೇಳಬೇಕು ಅಂತ ಇದ್ದೀನಿ ಅಂತ ನಾನು ಯೂಸ್ ಮಾಡುವಂತಹ ಡೈಪರ್ ಈಗ ನಾನು ನಿಮಗೆ ತೋರಿಸ್ತೀನಿ. ಈ ಬ್ರ್ಯಾಂಡ್ ಲಿಟಲ್ ಏಂಜಲ್ ಅಂತ, ನೋಡಿ ಕಾಣಿಸ್ತಾ ಇದೆ ಅನ್ಕೋತೀನಿ. ಲಿಟಲ್ ಏಂಜಲ್ ಅಂತ ಈ ಡೈಪರ್. ಇದನ್ನು ನಾನು ಅಮೆಝಾನಲ್ಲಿ ಬೈ ಮಾಡಿಕೊಂಡೆ. ಎರಡು ತಗೊಂಡೆ ನಾನು. 48 ಪೀಸ್ ಇದು. 2 ತಗೊಂಡೆ. ಲಿಟಲ್ ಏಂಜಲ್ ಅಂತ ನೋಡ್ತಾ ಇರ್ಬೋದು ನಾನು. ಲಿಟಲ್ ಏಂಜಲ್ ಅಂತ. ಇದಕ್ಕೆ ಈ ಥರ ಒಂದು ಹ್ಯಾಂಡ್ ಕೂಡ ಕೊಟ್ಟಿದ್ದಾರೆ ನಮಗೆ ಕ್ಯಾರಿ ಮಾಡೋಕ್ಕೆ. ತುಂಬ ಚೆನ್ನಾಗಿದೆ ಈ ಡೈಪರ್. ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಇವಾಗ. ನೋಡಿ ಈ ಥರ ಬರುತ್ತೆ. ಇದು ಫ್ರಂಟ್ ಪೋರ್ಷನ್, ಇದು ಫ್ರಂಟ್ ಪೋರ್ಷನ್, ಇದು ಬ್ಯಾಕ್ ಪೋರ್ಷನ್. ತುಂಬಾ ಸಾಫ್ಟ್ ಇದೆ ನೋಡಿ. ತುಂಬಾ ಕ್ಯೂಟ್ ಕಾರ್ಟೂನ್ ಪಿಕ್ಚರ್ಸ್ ಇದೆ. ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ತುಂಬಾ ಸಾಫ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಎಲ್ಲ ಡೈಪರಲ್ಲಿ ಅಂದರೆ 8 to 9 hours 7 hours ಅಂತ ಹಾಕಿರ್ತಾರೆ, ಆದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಅಂದರೆ ಲೀಕೇಜಸ್ ಇರುತ್ತೆ, ತುಂಬಾ ಲೀಕೇಜ್ ಇರುತ್ತೆ. ಬಟ್ ಇದರಲ್ಲಿ ನಾನು 1 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಎಷ್ಟು ಫುಲ್ ಆದರೂ ಕೂಡ ಒಂದು ಚೂರು ಲೀಕೇಜ್ ಆಗಲ್ಲ. ಇದರಲ್ಲಿ ಒಂದು ಚೂರು ಲೀಕೇಜ್ ಇಲ್ಲ. ಇದನ್ನು ನಾನು 1 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡಿನೇ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳ್ತಾ ಇದ್ದೀನಿ. ಸುಮ್ಮನೆ ತಂದುಬಿಟ್ಟು ಹಾಗೆ ನಾನು ರಿವ್ಯೂ ಕೊಡ್ತಾ ಇಲ್ಲ ನಿಮಗೆ. ಮತ್ತು ಫ್ರೆಂಡ್ಸ್, ಇದು ಒಳಗಡೆ ಈ ಥರ ನೋಡೋದಾದರೆ ಉಲ್ಟಾ ಮಾಡಿಬಿಟ್ಟು ಕಾಟನ್ ತುಂಬಾ ಸಾಫ್ಟ್ ಆಗಿದೆ ನೋಡಿ. ಈ ಥರ ಮಾರ್ಕ್ ಇದೆ, ತುಂಬಾ ಸಾಫ್ಟ್ ಇದೆ. ಒಳ್ಳೆ ಡೈಪರ್ ಅಂತ ಹೇಳ್ಬೋದು. ಅಫೋರ್ಡೆಬಲ್ ಪ್ರೈಸ್, ಬೇರೆ ಕಂಪೇರ್ ಮಾಡಿದ್ರೆ ತುಂಬಾ ಕಮ್ಮಿ ಪ್ರೈಸ್ ಅಂತ ಹೇಳ್ಬೋದು. ನೀವು ಮಕ್ಕಳ ಪ್ರಾಡಕ್ಟ್ ಯಾವುದೇ ಬೈ ಮಾಡ್ತೀರಿ ಅಂತ ಹೇಳಿದ್ರೆ ಅಮೆಝಾನ್ ಮತ್ತು ಫಸ್ಟ್ ಕ್ರೈ ಇಂಥ ಸೈಟ್ಗಳಲ್ಲಿ ಬೈ ಮಾಡಿ. ಯಾಕಂದರೆ ಅವ್ರದ್ದು ತುಂಬಾ ಸ್ಟ್ರಿಕ್ಟ್ ಆಗಿರುತ್ತೆ ಅಂತ. ಫೇಕ್ ಏನು ಮೋಸ ಏನು ಮಾಡೋಕ್ಕಾಗಲ್ಲ, ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ ಅವ್ರ ಸೈಟ್. ಸೊ ಅದಕ್ಕೋಸ್ಕರ ಅಮೆಝಾನ್ ಇಲ್ವಾ ಫಸ್ಟ್ ಕ್ರೈಯಲ್ಲಿ ಬೈ ಮಾಡಿ ಅಂತ ನಾನು ಹೇಳ್ತೀನಿ. ಮತ್ತು ಮಕ್ಕಳು ಎಷ್ಟು kg ತೂಕ ಇರ್ತಾರೆ, ಅವರಿಗೆ ಯಾವ ಸೈಜಿದ್ದು ನಾವು ಬೈ ಮಾಡಬೇಕಂತ ಕಂಪ್ಲೀಟ್ ಡೀಟೇಲ್ಸ್ ಅವರು ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಈ ಸೈಡಲ್ಲಿ ಕೊಟ್ಟಿದ್ದಾರೆ. ಮತ್ತು ಇದು ನಾನು 48 ಇದು 2 ಪೀಸ್ ತಗೊಂಡೆ. ಇದು ನನಗೆ 900 ಒಳಗಡೆನೇ ಬಿತ್ತು ಪ್ರೈಸ್. ತುಂಬ ಕಮ್ಮಿ ಅಂತಲೇ ಹೇಳ್ಬೋದು. ಅದರ್ ಬ್ರ್ಯಾಂಡ್ ಡೈಪರ್ಗೆ ಕಂಪೇರ್ ಮಾಡಿದ್ರೆ ತುಂಬ ಕಮ್ಮಿ ಬೆಲೆಗೆ ಒಂದು ಒಳ್ಳೆ ಬ್ರ್ಯಾಂಡ್ ಅಂತ ಹೇಳ್ಬೋದು. ನನಗೆ ಈ ಡೈಪರ್ ಅಂದರೆ ತುಂಬಾ ಇಷ್ಟ. ಲಿಟಲ್ ಏಂಜಲ್. ನಾನು 1 ವರ್ಷದಿಂದ ಶ್ರೇಯಾನ್ಗೆ ಇದೇ ಬೈ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಾವು ಮಕ್ಕಳಿಗೆ ಡೈಪರ್ ಹಾಕಿದಾಗ ಏನಾದರೂ ಗಲೀಜು ಮಾಡಿಕೊಂಡ್ರೆ ಇವಾಗ ತಾನೇ ಹಾಕಿದ್ವಲ್ಲ, ಸ್ವಲ್ಪ ಹೊತ್ತು ಇರಲಿ ಆಮೇಲೆ ತೆಗಿಯೋಣ ಅಂತ ಕೆಲವರು ಆಲಸ್ಯ ಮಾಡ್ತಾರೆ. ಈ ಥರ ಮಾಡೋಕ್ಕೆ ಹೋಗಬೇಡಿ. ಮಕ್ಕಳಿಗೆ ಕೂಡ ಇರಿಟೇಷನ್ ಆಗುತ್ತಲ್ಲ, ಅವ್ರ ಸ್ಕಿನ್ ಕೂಡ ತುಂಬ ಸಾಫ್ಟ್. ಈ ಥರ ನೀವು ಮಾಡಿದ್ರೆ ಕೂಡ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ. ತುಂಬಾ ಕೇರ್ ಮಾಡಿ. ಏನಾದರೂ ಸ್ವಲ್ಪ ಗಲೀಜು ಮಾಡಿಕೊಂಡ್ರು ಅಂತ ನಿಮಗೆ ಗೊತ್ತಾದ ತಕ್ಷಣವೇ ಆ ಡೈಪರನ್ನು ರಿಮೂವ್ ಮಾಡಿಬಿಡಿ. ಅದನ್ನು ಹಾಗೆ
ಬಿಟ್ಬಿಡಬೇಡಿ. ಹಾಗೆ ನೋಡೋಕೆ ಹೋದರೆ ನಾವು ಚಿಕ್ಕವರಿರುವಾಗ ನಮಗೆಲ್ಲ ಇಂಥ ಡೈಪರ್ಸ್ ಎಲ್ಲ ಎಲ್ಲಿತ್ತು ಅಲ್ವಾ. ನಮ್ಮ ತಾಯಂದ್ರೆಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ, ಎಲ್ಲ ಬಟ್ಟೆನೇ ಯೂಸ್ ಮಾಡ್ತಾಯಿದ್ರು. ನಾನು ನಮ್ಮ ಅಮ್ಮನಿಗೆ ಕೆಲವೊಂದು ಸಲ ಕೇಳೋದಿತ್ತು, ಯಾವ ಥರ ಮನೆಯೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ರಿ ಅಂತ. ಅವರು ಹೇಳೋರು ಬಟ್ಟೆನೇ ಯೂಸ್ ಮಾಡ್ತಿದ್ವಿ, ರಾಶಿ ರಾಶಿ ಬಟ್ಟೆ ಒಗೆಯೋಕೆ ಆಗ್ತಿತ್ತಂತ. ಅವ್ರಿಗೆ ಕಂಪೇರ್ ಮಾಡಿದ್ರೆ ಈಗ ನಮ್ಮ ಕಾಲದಲ್ಲಿ ಬೆಟರ್ ಅಲ್ವಾ. ನಮಗೆ ಈ ಥರ ಎಲ್ಲ ಅನುಕೂಲ ಇದೆ ಅಂತ ನಾವು ಆಲಸ್ಯ ಮಾಡೋದು ಬೇಡ. ನಾವು ಅದನ್ನು ಮಿತಿಯಲ್ಲಿ ಬಳಸೋಣ. ಮತ್ತು ನೈಟ್ ಒಂದು ಹೊತ್ತು ಬಳಸೋದ್ರಿಂದ ನಾನು ಹೇಳಿದೆ ಯಾವ ರೀತಿ ಏನೂ ಪ್ರಾಬ್ಲಮ್ ಇಲ್ಲ. ಮಿತಿಯಾಗಿ ಬಳಸೋಣ. ಇದೆ ಅಂತ ಹಾಕ್ತಾನೆ ಇರೋದು ಬೇಡ, ಅದು ಮಕ್ಕಳಿಗೆ ಅಷ್ಟು ಒಳ್ಳೆಯದಲ್ಲ ಅಂತ ನಾನು ಇದಿಷ್ಟು ನಾನಿವತ್ತು ಮಕ್ಕಳ ಡೈಪರ್ ಬಗ್ಗೆ ಒಂದು ನೀಡಿದಂತಹ ಇನ್ಫಾರ್ಮೇಷನ್. ಇವತ್ತಿನ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ನ್ಯೂ ಬಾರ್ನ್ ಬೇಬಿ ಮಮ್ಮೀಸ್ ಎಲ್ಲ ಇದ್ದರೆ ಅಂಥವ್ರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಯಾವ ರೀತಿ ಒಂದು ಡೈಪರ್ ಬಗ್ಗೆ ಅಥವಾ ಮಕ್ಕಳೊಂದು ಪ್ರಾಡಕ್ಟ್ ಬಗ್ಗೆ ನಾವು ಸೆಲೆಕ್ಟ್ ಮಾಡ್ಕೋಬೋದು ಅಂತ. ಅವ್ರಿಗೂ ಒಂದು ಐಡಿಯಾ ಸಿಕ್ತಂಗಾಗುತ್ತೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇವತ್ತಿನ ನನ್ನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ